ಸುಬ್ರಹ್ಮಣ್ಯ ದೇವರಿಗೆ ವಂದನೆಗಳನ್ನು ಮಾಡುತ್ತಾ ಈ ದಿವಸ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರ ಜೀರ್ಣೋದ್ಧಾರ ಅದೇ ರೀತಿ ಬ್ರಹ್ಮಕಲಶೋತ್ಸವ 21ರಿಂದ 30ರ ತನಕ ನಡೆಯಲಿರುವಂಥ ಆ ಒಂದು ಸುಸಂದರ್ಭದಲ್ಲಿ ನಾವು ಇವತ್ತು ಈ ಒಂದು 48ನೇ ದಿವಸದ ದೃಢ ಕಲಶದ ಈ ನಲೀಲು ಸುಬ್ರಹ್ಮಣ್ಯ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ, ಅದೇ ರೀತಿ ಈ ನಲೀಲು ಪ್ರದೇಶದ ಜನರಿಗೆ ತಮ್ಮ ಆಮಂತ್ರಣವನ್ನು ನೀಡಲಿಕ್ಕೆ ನಾವು ನಮ್ಮ ಒಂದು ಟೀಮನ್ನು ಮಾಡಿಕೊಂಡು ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಕಳೆದ 1 ವರ್ಷದಿಂದ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರ ಜೀರ್ಣೋದ್ಧಾರ ನಡೆದು ಈಗಾಗಲೇ ಅಂತಿಮ ಘಟ್ಟದಲ್ಲಿ ಜೀರ್ಣೋದ್ಧಾರ ನಡೀತಾ ಇದೆ. ಅದರ ಜೊತೆ ಆಮಂತ್ರಣ ಪತ್ರಿಕೆ ಕೂಡ ಈಗಾಗಲೇ ಸಾಧಾರಣ ಎಲ್ಲ ನಮ್ಮ ಆರ್ಯಪ್ಪ ಗ್ರಾಮದಲ್ಲಿ 2000 ಮನೆಗಳನ್ನು ಮನೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪ್ರತಿ ಮನೆಗೂ ಕೂಡ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರ ಒಂದು ಸ್ಟಿಕ್ಕರನ್ನು ಅಂಟಿಸಿ ಪ್ರತಿ ಮನೆಯಲ್ಲೂ ಕೂಡ ಆ ಒಂದು ಬ್ರಹ್ಮಕಲಶೋತ್ಸವ ನಡೆಯುವಂಥ ಸಂದರ್ಭದಲ್ಲಿ ಯಾರು ಕೂಡ ಬೆಳಿಗ್ಗೆಯಿಂದ ಸಂಜೆ ತನಕ ಆ ಮನೆಯಲ್ಲಿ ಯಾರು ಕೂಡ ಅಡಿಗೆ ಮಾಡಬಾರ್ದು, ಎಲ್ಲರೂ ಆ ಒಂದು ಪ್ರದೇಶದ ಜನರು ಬಂದು ಕಾರ್ಪಾಡಿ ಸುಬ್ರಹ್ಮಣ್ಯರ ದೇವರ ಸೇವೆಯನ್ನು ಮಾಡುವಂಥ ಅವಕಾಶ ನಿಮಗೆ ದೊರಕಿದೆ. ಆದ್ದರಿಂದ ತಾವೆಲ್ಲ ಅದನ್ನು ಅನುಭವಿಸಿ ಆ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಜೊತೆ ಈಗಾಗಲೇ ಸಾವಿರಾರು ಜನರು ಅಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಆ ಪ್ರದೇಶದವರು ಅವರಿಗೆ ಮುಂದಿನ ದಿವಸಗಳಲ್ಲಿ ಈಗಾಗಲೇ ನಾಡಿದ್ದು ಬ್ರಹ್ಮಕಲಶೋತ್ಸವ ನಡೆಯುವಂಥ ಒಂದು ಸಂದರ್ಭವನ್ನು ಈಗಾಗಲೇ ಕಾಯ್ತಾ ಇದ್ದಾರೆ. ಆ ಒಂದು ಸುಸಂದರ್ಭದಲ್ಲಿ ತಾವು ಬಂದು ಭಾಗಿಯಾಗಬೇಕೆಂಬ ಒಂದು ಮನವಿಯನ್ನು ನಾವು ಆ ಒಂದು ಆರ್ಯಪ್ಪ ಗ್ರಾಮದಲ್ಲಿ ಮನವಿ ಮಾಡಿಕೊಂಡಿದ್ದೇವೆ. ಅದರ ಜೊತೆ ಆ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವರ ಅವರ ಈಗಾಗಲೇ ಉಳಿದ ಗ್ರಾಮದವರು ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಹತ್ತಿರದ ಒಂದು 7-10 ಗ್ರಾಮದವರು ಆ ಕಾರ್ಪಾಡಿ ಸುಬ್ರಹ್ಮಣ್ಯರ ಆಶೀರ್ವಾದ ಪಡ್ಕೊಂಡು ತುಂಬ ರೀತಿಯಲ್ಲಿ ಅಲ್ಲಿ ಯಶಸ್ಸನ್ನು ಕಂಡದನ್ನು ಕೂಡ ನಾವು ಕೇಳಿದ್ದೇವೆ. ಆದ್ದರಿಂದ ಈ ದಿವಸ ಅದೇ ರೀತಿ ಇಲ್ಲಿ ಕೂಡ ನಲೀಲಲ್ಲೂ ಕೂಡ ಸುಬ್ರಹ್ಮಣ್ಯ ಆ ದೇವರ ಆಶೀರ್ವಾದ, ಅದೇ ರೀತಿ ನಾಗನ ಇಲ್ಲೊಂದು ಆ ಪಾವಿತ್ರತೆಯನ್ನು ಖಂಡಿತ ನಾವು ಈಗಾಗಲೇ ಹಲವು ಬಾರಿ ನಾವು ಅದರ ಬಗ್ಗೆ ಕೇಳಿದ್ದೇವೆ ಕೂಡ. ಅದರ ಫಲವನ್ನು ಕೂಡ ಪಡ್ಕೊಂಡು ನಾವು ಇವತ್ತು ಇಲ್ಲೆಲ್ಲ ಆ ಆಮಂತ್ರಣ ಪತ್ರಿಕೆ ನೀಡಿ ಅದರ ಜೊತೆ ಸುಬ್ರಹ್ಮಣ್ಯ ದೇವರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ನಾಡ್ದು ಬರುವಂಥ ಆ ಬ್ರಹ್ಮಕಲಶೋತ್ಸವದಲ್ಲಿ ಆಗಲಿ ಆ ಜೀರ್ಣೋದ್ಧಾರದಲ್ಲಿ ಆಗಲಿ ಮುಂದಿನ ದಿವಸಗಳಲ್ಲಿ ಯಾವುದೇ ಒಂದು ವಿಘ್ನಗಳು ಬರದಾಗಿ ಇನ್ನು ಬರುವಂಥ ನಮ್ಮ ಒಂದು 15-20 ದಿವಸ ನಾವೆಲ್ಲರೂ ಅಲ್ಲಿ ಆ ಪ್ರದೇಶದ ಜನರು ಕೂಡ ಅದರ ಜೊತೆ ಊರಿನವರಿಗೆ ಬರುವವರಿಗೆ ಕೂಡ ಯಾವುದೇ ಒಂದು ವಿಘ್ನವನ್ನು ಬರದೆ ಆ ಒಂದು ಸುಸೂತ್ರವಾಗಿ ನಡೆಯಲಿಕ್ಕೆ ನಾವು ಈ ಒಂದು ಸುಬ್ರಹ್ಮಣ್ಯನ ಆಶೀರ್ವಾದವನ್ನು ಕೇಳಲಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ಅದಕ್ಕಾಗಿ ಅದರ ಜೊತೆ ನಮಗೆ ಈಗಾಗಲೇ ನಲೀಲು ಸಂತೋಷ್ ರವರು ಇಲ್ಲಿ ಕಳೆದ ಹಲವು ವರ್ಷಗಳಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರ ಯಾವ ರೀತಿಯಾಗಿದೆ ಅಂತೇಳಿ ನಮಗೆ ನೋಡಿದಾಗಲೇ ಕಾಣ್ತಾ ಇದೆ. ಅದರ ಒಂದು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡವರು ಸಂತೋಷ್ ರೈಯವರು. ಆದ್ದರಿಂದ ಅವರು ಕೂಡ ಮುಂದಿನ ದಿವಸಗಳಲ್ಲಿ ನಮ್ಮ ಕಾರ್ಪಾಡಿ ದೇವಸ್ಥಾನಕ್ಕೆ ಬಂದು ತಮ್ಮ ಅನುಭವವನ್ನು, ಯಾಕೆಂದರೆ ಒಬ್ಬ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದರೆ ಅದರ ಜೊತೆ ಬ್ರಹ್ಮಕಲಶೋತ್ಸವ ಅದನ್ನು ಮಾಡಿದಾಗ ಅವರಿಗೆ ಒಂದು ರೀತಿಯ ಅನುಭವ, ಬೇರೆ ರೀತಿಯ ಅನುಭವಗಳು ಬರುವುದನ್ನು ನಾವು ಕಾಣ್ತೇವೆ. ಆದ್ದರಿಂದ ಅವರನ್ನು ಕೂಡ ನಾವು ಇನ್ನು ಬರುವಂಥ ಒಂದು 20 ದಿವಸದಲ್ಲಿ ಒಮ್ಮೆ ಬಂದು ತಮಗೆ ಕೂಡ ಒಂದು ರೀತಿಯ ತಮ್ಮ ಅನುಭವದ ಮಾತುಗಳನ್ನು ಹೇಳಬೇಕಾಗಿ ನಾವು ಕೇಳಿಕೊಂಡಿದ್ದೇವೆ. ಅವರು ಖಂಡಿತವಾಗಿ ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ನಾಡಿದ್ದು ಅವರು ನಮ್ಮ ಅತಿಥಿಗಳು ಕೂಡ ಅದರ ಜೊತೆ ಬಂದು ನಮ್ಮ ಜೊತೆ ಅವರೆಲ್ಲ ಸಹಕಾರಿ ಆಗಬೇಕು. ಅದರ ಜೊತೆ ಅಲ್ಲಿಯ ಭಕ್ತರುಗಳು ಈಗಾಗಲೇ ಕಾರ್ಪಾಡಿಯ ಭಕ್ತರುಗಳು ಇಲ್ಲಿ ಕೂಡ ಬೇಕಾದಷ್ಟು ಪಾಲ್ತಾಡಿ ಗ್ರಾಮದಲ್ಲಿದ್ದಾರೆ. ಅವರು ಕೂಡ ಬಂದು ಆ ಸುಬ್ರಹ್ಮಣ್ಯನ ಆಶೀರ್ವಾದವನ್ನು ಪಡ್ಕೊಂಡು ಮುಂದಿನ ತಮ್ಮ ಜೀವನದಲ್ಲಿ ಉತ್ತಮ ಒಂದು ಜೀವನ ನಿರ್ವಹಣೆ ಮಾಡಲಿಕ್ಕೆ, ಅದೇ ರೀತಿ ನಮ್ಮ ಆರೋಗ್ಯ ಭಾಗ್ಯವನ್ನು ವೃದ್ಧಿಸಲಿಕ್ಕೆ ಕೂಡ ಆ ಸುಬ್ರಹ್ಮಣ್ಯ ಆಶೀರ್ವಾದ ಸದಾ ಇರಲಿ ಎಂದು ಕೇಳುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff.
first private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ